हरे राम 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 हरे हरे कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम राम हरे हरे. ಇವತ್ತಿನ ಶ್ಲೋಕ 4ನೇ ಸ್ಕಂದ 13ನೇ ಅಧ್ಯಾಯ ಶ್ಲೋಕ 8, 9. ಆತ್ಮಾನಂ ಬ್ರಹ್ಮ ನಿರ್ವಾಣಂ ಪ್ರತ್ಯತಸ್ಮಿತ ವಿಗ್ರಹಂ ಅವಬೋಧ ರಸೈಕಾತ್ಮ್ಯಂ ಆನಂದಂ ಅನುಸಂತತಂ ಅವ್ಯವಚ್ಛಿನ್ನ ಯೋಗಾಗ್ನಿ ದಗ್ಧ ಕರ್ಮ ಮಲಾಶಯ ಸ್ವರೂಪಂ ಅವರುಂಧಾನೋ ನಾತ್ಮನೋ ಅನ್ಯಂ ತದೈಕ್ಷತ. ಅನುವಾದ ಹೀಗಿದೆ: ಪರಬ್ರಹ್ಮವನ್ನು ಕುರಿತ ಜ್ಞಾನವನ್ನು ವಿಸ್ತರಿಸಿಕೊಳ್ಳುವುದರ ಮೂಲಕ ಅವನು ಈಗಾಗಲೇ ದೇಹದ ಬಂಧನದಿಂದ ವಿಮುಕ್ತನಾಗಿದ್ದನು. ಈ ವಿಮುಕ್ತ ಸ್ಥಿತಿಯನ್ನು ನಿರ್ವಾಣ ಎಂದು ಕರೆಯಲಾಗುತ್ತದೆ. ಅವನು ದಿವ್ಯಾನಂದದ ನೆಲೆಯಲ್ಲಿದ್ದನು. ಅದೇ ಆನಂದದಲ್ಲೇ ಸದಾ ಸುಖಿಸುತ್ತಿದ್ದನು. ಅದು ಅವನಲ್ಲಿ ಹೆಚ್ಚು ಹೆಚ್ಚಾಗಿ ವಿಸ್ತಾರಗೊಳ್ಳುತ್ತಲೇ ಇತ್ತು. ನಿರಂತರ ಭಕ್ತಿಯೋಗವನ್ನು ಆಚರಿಸುವುದರಿಂದ ಅವನಿಗೆ ಇದು ಸಾಧ್ಯವಾಗಿತ್ತು. ಇಲ್ಲಿ ಭಕ್ತಿಯೋಗವನ್ನು ಬೆಂಕಿಗೆ ಹೋಲಿಸಲಾಗಿದೆ. ಅದು ಮಲಿನ ಭೌತಿಕ ವಸ್ತುಗಳನ್ನೆಲ್ಲ ಸುಟ್ಟು ಹಾಕುತ್ತದೆ. ಉತ್ಕಲನು ಸದಾ ಆತ್ಮ ಸಾಕ್ಷಾತ್ಕಾರ ಸ್ಥಿತಿಯಲ್ಲಿ ಇರುತ್ತಿದ್ದನು. ಪರಮ ಪ್ರಭುವಲ್ಲದೆ ಬೇರಾವುದೂ ಅವನ ಕಣ್ಣಿಗೆ ಬೀಳುತ್ತಿರಲಿಲ್ಲ. ಅವನು ಅವಿರತವಾಗಿ ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದನು. ಸೊ ನಾವು ಇಲ್ಲಿ ಕೇಳ್ತಾ ಇರೋದು ಧ್ರುವ ಮಹಾರಾಜರು ಕಾಡಿಗೆ ಹೋದ ಮೇಲೆ, ಸೊ ನಂತರ ಸಹಜವಾಗಿ ಅವರ ಜ್ಯೇಷ್ಠ ಪುತ್ರ ಉತ್ಕಲ ಅವ್ರ ರಾಜನಾಗಬೇಕು. ಆದ್ರೆ ಅವ್ರು ಆಗ್ಲಿಲ್ಲ. ಯಾಕಾಗ್ಲಿಲ್ಲ ಅಂದ್ರೆ, ಸೊ ಅವ್ರ ಬಗ್ಗೆ ನಾವು ಕೇಳ್ತಾ ಇರೋದು, ಅವರು ಹುಟ್ಟಿನಿಂದಲೇ ಜನ್ಮನ ಅಂತ ಕೇಳಿದ್ರು. ಜನ್ಮದಿಂದಲೇ ಅವರು ಭಗವಂತನ ಶುದ್ಧ ಭಕ್ತರು. ಹಾಗೆ ಅವರಿಗೆ ಯಾವ ಒಂದು ಇದು ಇಚ್ಛೆ ಇರ್ಲಿಲ್ಲ. ಅವರಿಗೆ ರಾಜನಾಗುವ ಇಚ್ಛೆ ಇಲ್ಲ ಅವರಿಗೆ. ಸೊ ನಂತರ ಹಾಗೆ ಅವರ ತಮ್ಮ ಅವರು ಸ್ವೀಕರಿಸೋದು. ನೆಕ್ಸ್ಟ್ ವತ್ಸರ, ಅವರ ಹೆಸರು ವತ್ಸರ. ಸೊ ಉತ್ಕಲ ಬಗ್ಗೆ ಹೇಳ್ತಾ ಇರೋದು, ಅವರು ಅವರ ಚಟುವಟಿಕೆಗಳು, ಅವರು ಇಲ್ಲಿ ಹೇಳ್ತಾ ಇರೋದು, ಅವರು ಸಂಪೂರ್ಣ ಪರಿಪೂರ್ಣತೆ ಇದರಲ್ಲಿದ್ದಾರೆ. ಅವರು ಸಂಪೂರ್ಣ ಪರಿಪೂರ್ಣತೆಯಲ್ಲಿರೋದ್ರಿಂದ ಅವ್ರಿಗೆ ಸಂಪೂರ್ಣ ಜ್ಞಾನ ಇದೆ, ಸಂಪೂರ್ಣ ದಿವ್ಯ ಆನಂದದ ಅನುಭವ ಇದೆ ಅವ್ರಿಗೆ. ಅದು ಇಲ್ಲಿ ಹೇಳ್ತಾ ಇರೋದು. ಸೊ ಶ್ರೀಲ ಪ್ರಭುಪಾದರು ನಮಗೆ ಮುಕ್ತ ಪುರುಷರ ನೆಲೆ, ಶುದ್ಧ ಭಕ್ತರ ನೆಲೆ, ಅದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಮಹಾಭಾಗವತ ಭಕ್ತರಲ್ಲಿ ಉನ್ನತ ಶ್ರೇಣಿ ತಲುಪಿದ ಭಕ್ತರು. ಸೊ ಅವರ ಇದನ್ನು ತಿಳಿಸ್ಕೊಡ್ತಾ ಇದ್ದಾರೆ, ವಿವರಣೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು, ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ. ಸೊ ಯಾಕಂದ್ರೆ ನಮಗೆ ಭೌತಿಕ ಸ್ಥಿತಿ ಅಂದ್ರೆ ನಮಗೆ ತುಂಬಾ ಆಸೆ ಇದೆ. ಸೊ ನಮ್ಮ ಹೃದಯ ಅದು ಬೇಕು, ಇದಾದ್ಮೇಲೆ ಇದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು. ಅದು ಮುಗಿಯೋದೇ ಇಲ್ಲ, ಅದು ಪಟ್ಟಿ ಮುಗಿಯೋದೇ ಇಲ್ಲ ನಮ್ದು. ಯಾವತ್ತು ಕೃಷ್ಣ ಮುಂದೆ ಹೋದ್ರೆ ನಮ್ದು ಎಷ್ಟೋ ಇಚ್ಛೆಗಳಿದೆ, ಎಷ್ಟೋ 1, 2, 3 ಇದಾದ್ಮೇಲೆ ಓಕೆ ಇದು ಬೇಕು, ಇದಾದ್ಮೇಲೆ ಇದು ಬೇಕು. ಮುಗಿಯೋದಿಲ್ಲ ನಮ್ಮ ಆಸೆಗಳು. ಅದಕ್ಕೆ ಏನ್ ಮಾಡೋದು? ಹಾಗೆ ಸ್ಥಿತಿ ಆಗಿ. ಆದ್ರೆ ಹೇಳ್ತಾ ಇರೋದು, ಮುಕ್ತ ಪುರುಷರ ಸ್ಥಿತಿ ಅಂದ್ರೆ ಈ ರೀತಿ ಇಲ್ಲ. ನಾ ಶೋಚತಿ ನಾ ಕಾಂಕ್ಷತಿ. ಅಫ್ಕೋರ್ಸ್ ಭಗವಂತನಿಗೆ ಅವರು ಇಚ್ಛೆ ಪಡ್ತಾರೆ. ನಮಗೂ ಕೂಡ ಒಂದು ರೀತಿ ಮಾರ್ಗ ಕೊಟ್ಟಿರೋದು, ಅಟ್ಲೀಸ್ಟ್ ಇದನ್ನ ಬದಲು ಮಾಡಿ, ನಮ್ಮ ಇಚ್ಛೆಯನ್ನು ಕೃಷ್ಣ ಇಚ್ಛೆಗೆ ಬದಲು ಮಾಡಿ ಅಂತ ಹೇಳ್ತಾರೆ. ಸೊ ಹಾಗೆ ಕೃಷ್ಣ ಇಚ್ಛೆ ಪೂರೈಕೆ ಮಾಡ್ತಾ ಮಾಡ್ತಾ ಕ್ರಮೇಣವಾಗಿ ನಾವು ನಮ್ಮ ಇಚ್ಛೆಗಳು, ನಮ್ಮ ಸ್ವಂತ ಸ್ವಾರ್ಥ ಇಚ್ಛೆಗಳು ಹೋಗ್ಬಿಡ್ತಾರೆ. ಆಮೇಲೆ ಕೃಷ್ಣ ಇಚ್ಛೆಗಳು ಪೂರೈಕೆ ಮಾಡೋದ್ರಲ್ಲಿ ಆಕ್ಚುಲಿ ಅದೇ ನಿಜವಾದ ವಿಧಾನ. ಅದರಿಂದ ನಮಗೆ ಸಂತೋಷ. ಸೊ ಅದು ಭಗವಂತನು ಭಕ್ತರಿಗೆ ಪ್ರೇರೇಪಣೆ ಮಾಡ್ತಾನೆ, ಶುದ್ಧ ಭಕ್ತರಿಗೆ. ಸೊ ಒಬ್ಬೊಬ್ಬರ ಭಕ್ತರಿಗೆ ಭಗವಂತನು ಅವನ ಪ್ರತಿನಿಧಿಯಾಗಿ ಅವರು ಕರ್ತವ್ಯಗಳು ಭೌತಿಕ ಜಗತ್ತಿನಲ್ಲಿ ಮಾಡಬಹುದು. ಸಾಮಾನ್ಯ ವ್ಯಕ್ತಿಗಳಾಗಿ ಕಾಣಿಸ್ಬೋದು, ಆದ್ರೆ ಅವರು ಭಗವಂತನ ಪ್ರೇರೇಪಣೆಯಿಂದ ಅವರು ಮಾಡ್ಬೋದು, ಚಟುವಟಿಕೆಗಳು ಮಾಡ್ಬೋದು. ಯದ್ಯದಾಚರತಿ ಶ್ರೇಷ್ಠ ಸತ್ತದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ಸದನು ವರ್ತತೆ.
ಸೊ ಈಗೆಲ್ಲ ಕೃಷ್ಣ ಹೇಳೋದು ಗೀತೆಯಲ್ಲಿ ಇದೆ. ಈ ಮಾತುಗಳ ಪ್ರಕಾರ ಆ ಎಲ್ಲಿದ್ರು ಕೂಡ ಒಂದು ಆದರ್ಶವಾಗಿ ಇರಬೇಕು ಅಂತ ಹೇಳ್ತು, ಮಾದರಿಯಾಗಿ ಇರಬೇಕು. ಸೊ ಹಾಗೆ ಭಗವಂತನು ಒಬ್ಬೊಬ್ಬರು ಭಕ್ತರಿಗೆ ಆ ರೀತಿ ಪ್ರೇರೇಪಣೆ ಕೊಡ್ಬೋದು, ಪರಿಪೂರ್ಣ ಭಕ್ತರಿಗೂ ಕೊಡ್ಬೋದು ಆ ರೀತಿ ಪ್ರೇರೇಪಣೆ. ಆದರೆ ಇವ್ರಿಗೆ ಆದ ರೀತಿ ಪ್ರೇರೇಪಣೆ ಇಲ್ಲ ಇವರಿಗೆ ಯಾರಿಗೆ. ಸೊ ಕೆಲವು ಭಕ್ತರಿಗೆ ಭಗವಂತನು ಕೇವಲ ತನ್ನನ್ನು ಸ್ಮರಿಸಿ ತನ್ನ ಭಕ್ತಿ ತನ್ನ ಸಂಪೂರ್ಣ ತನ್ನ ಸಮಾಧಿಯಲ್ಲಿರೋದಕ್ಕೆ ಅವ್ರನ್ನ ಪ್ರೇರೇಪಣೆ ಮಾಡ್ತಾರೆ. ಸೊ ಹಾಗೆ ಇವರು ಹಾಗೆ ಈ ಶುದ್ಧ ಭಕ್ತರು, ಈ ಆಚಾರ್ಯರು, ಈ ಶುದ್ಧ ಭಕ್ತರು ನಾವು ಕೇಳ್ತೇವೆ ಉತ್ಕಲ, ಅವರಿಗೆ ಭಗವಂತನ ದಿವ್ಯ ಸ್ಮರಣೆ ಮಾಡೋದೇ ಭಗವಂತನ ಅವ್ರಿಗೆ ಪ್ರೇರೇಪಣೆ. ಸೊ ಅವ್ರು ಅದರಲ್ಲೇ ಮಗ್ನವಾಗಿದ್ದಾರೆ. ಎನಿವೆ, ಸೊ ಹೇಳ್ತಾರೆ ಇದು ಒಂದು ಹಂತಗಳಿದೆ. ಹಾಗೆ ಇದು ಹಿಂದೆ ಹಿರಿಯ ಗುರುವಿನ ಆದೇಶದಿಂದ ಮಾಡ್ಬೇಕು ಚಟುವಟಿಕೆ ಕರ್ತವ್ಯ. ಆದ್ರೆ ಅವರ ಕೃಪೆಯಿಂದ ನಮ್ಗೆ ಏನಾದ್ರು ಆತರ ದಿವ್ಯ ಸ್ಥಿತಿ ಸಿಕ್ಕಿದ್ರೆ ಆಮೇಲೆ ಈ ಭೌತಿಕ ಜಗತ್ತಿನ ಕೂಡ ಮಾಡೋ ಅಗತ್ಯ ಇಲ್ಲ. ಹೀಗೆ ಏನಿವೆ ಇದು ಇದನ್ನ ಅನುಕರಣೆ ಮಾಡೋದಂತಲ್ಲ, ಇದು ಇಮಿಟೇಷನ್ ಅಂತಲ್ಲ, ಇದು ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಅವ್ರಿಗೆ ಈ ತರ ಇಲ್ಲ ಅವ್ರಿಗೆ. ಸೊ ನಾವು ಅದನ್ನ ಮಾಡೋದೇ ನಮ್ಗೆ ಆರ್ಟಿಫಿಷಿಯಲ್, ನಮ್ಗೆ ಇಚ್ಛೆಗಳಿದೆ, ಭೌತಿಕ ಇಚ್ಛೆಗಳಿದೆ. ಹಾಗೆ ನಾವು ತುಂಬಾ ಭೌತಿಕ ಚಟುವಟಿಕೆಗಳು ತೊಡಗಿದ್ದೇವೆ ನಾವು. ಆದ್ರೆ ಇವರು ಇಲ್ಲ, ಇವ್ರಿಗೆ ಸಂಪೂರ್ಣವಾಗಿ ಇನ್ಫ್ಯಾಕ್ಟ್ ಪ್ರಭುಪಾದ ಬಹಳ ಚೆನ್ನಾಗಿ ಹೇಳ್ತಾರೆ, ಒಂದೊಂದ್ಸಲ ಬಿಟ್ಬಿಡ್ಬೋದು ನಾವು ಈ ತರ ವೈರಾಗಿಯಾಗಿ. ಆದರೂ ಕೂಡ ನಾವು ಆ ಭಗವಂತ ಕೃಷ್ಣನಲ್ಲಿ ಆ ಆನಂದವನ್ನು ಸವಿಲಿಲ್ಲ ಅಂದ್ರೆ ಮತ್ತೆ ವಾಪಸ್ ಬಂದ್ಬಿಡ್ತೇವೆ. ಅದು ಕೂಡ ಇಲ್ಲಿ ಕೋಟ್ ಮಾಡಿ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ಸೊ ವಿಷಯ ಇಂದ್ರಿಯ ಸುಖ ಇದು ಹೇಗಂದ್ರೆ ಇದು ಒಂದು ನಮ್ಮನ್ನು ಕಾಡ್ತಾ ಇದೆ, ನಮ್ಮನ್ನು ಪೀಡಿಸ್ತಾ ಇದೆ. ಸೊ ಇದನ್ನ ನಾವು ಬಿಟ್ಬಿಡ್ಬೋದು. ಆದ್ರೆ ಬಿಟ್ಟರೂ ಕೂಡ ನಾವು ಆ ಉನ್ನತ ಆನಂದವನ್ನು ಸವಿಲಿಲ್ಲ ಅಂದ್ರೆ ಮತ್ತೆ ಪತನ ಮಾಡ್ತೇವೆ. ಸೊ ಯಾಕಂದ್ರೆ ಒಂದು ಮಾರ್ಗ ಇದೆ, ನಿರಾಕಾರವಾದಿಗಳು, ಶೂನ್ಯವಾದಿಗಳು, ಅವರು ಕೂಡ ಇದೆಲ್ಲ ಜಗತ್ತು ಮಿಥ್ಯ, ಇದನ್ನ ಬಿಟ್ಬಿಡೋಣ ಅಂತ ಬಿಟ್ಬಿಡ್ತಾರೆ. ಆದ್ರೆ ಹೇಳ್ತಾರೆ ಅವ್ರು ಆಧ್ಯಾತ್ಮಿಕ ರುಚಿ ಪಡಿದೇ ಇರೋದ್ರಿಂದ ಅವ್ರು ಮತ್ತೆ ಅವರು ಪತನಗೊಳ್ತಾರೆ. ಆರೋಗ್ಯ ಕುಚ್ರೇಣ ಪರಂ ಪದಂ ಪದಂತಿ ಅದ. ಸೊ ಉದಾಹರಣೆಗೆ ಪ್ರಭುಪಾದರು ಹೇಳೋದು, ಹೋಗುವಾಗ ಯಾವ್ದಾರ ಮೇಲೆ ಒಂದು ವೆಹಿಕಲ್ ಅಲ್ಲಿ ಅದು ಇನ್ನೊಂದು ಲೋಕಕ್ಕೆ ಹೋಗೋ ಒಂದು ಶಕ್ತಿ ಪಡಿಬೇಕು, ಆ ಒಂದು ರಾಕೆಟ್ ಇದು ವಿಮಾನನೋ, ಇಲ್ಲ ಅಂದ್ರೆ ಅದರಲ್ಲಿ ಇಂಧನ ಮುಗಿದ ತಕ್ಷಣ ಆಯಿಲ್ ಪೆಟ್ರೋಲ್ ಮುಗಿದ ತಕ್ಷಣ ಅದು ಕೆಳಗೆ ಬರ್ಬೇಕು, ಲ್ಯಾಂಡ್ ಅಪ್ ಆಗ. ಸೊ ಹಾಗೆ ಅಂತ ಹೇಳ್ತಾರೆ ಈ ನಿರಾಕಾರವಾದಿಗಳು, ಶೂನ್ಯವಾದಿಗಳು. ಅವರು ವೈರಾಗ್ಯ ಪಥವನ್ನು ಸ್ವೀಕರಿಸಿದ್ರು, ಅವರು ಆ ಉನ್ನತ ಲೋಕಗಳಿಗೆ, ಉನ್ನತ ಇದಕ್ಕೆ ಇದು ಇಲ್ಲ, ಆಗ ಆ ಇಂಧನ ಇಲ್ಲ, ಫಿನಿಶ್ ಇಲ್ಲೇ ಬರ್ಬೇಕು. ಸೊ ಹಾಗೆ ಅವ್ರು ವಾಪಸ್ ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆದ್ರೆ ಇವರು ಭಕ್ತಿ ಸೇವೆಯಲ್ಲಿ ಹಾಗಲ್ಲ. ಸೊ ಪ್ರಭುಪಾದ ಬಹಳ ಚೆನ್ನಾಗಿ ಹೇಳ್ತಾ ಇರೋದು, ಭಕ್ತಿ ಯೋಗ ಇಸ್ ದ ಟಾಪ್ ಮೋಸ್ಟ್ ಯೋಗ ಸಿಸ್ಟಮ್. ಭಕ್ತಿ ಯೋಗ ಅಂದರೆ ಅದು ಎಲ್ಲ ಯೋಗ ಪದ್ಧತಿಗಳಲ್ಲಿ ಅತ್ಯುನ್ನತ ಶ್ರೇಷ್ಠವಾದ ಪದ್ಧತಿ. ಅದರಲ್ಲೂ ಸಹ ಇದು ಏನ್ ನಾವು ಹರೇ ಕೃಷ್ಣ ಮತ್ತು ಜಪಿಸೋದು ವಿಧಾನ, ಭಗವಂತ ನಾಮವನ್ನು ಜಪಿಸೋದು, ಇದು ಅತಿ ಮುಖ್ಯವಾದದ್ದು. ಸೊ ಈ ಭಾವಾರ್ಥದಲ್ಲಿ ಪ್ರಭುಪಾದ ಒಂದು ಪಾಯಿಂಟ್, ಚೇತೋ ದರ್ಪಣ ಮಾರ್ಜನಂ ಬಹುಮಹಾದಾವಾಗ್ನಿ ನಿರ್ವಾಪನ. ಸೊ ಶ್ರೀ ಚೈತನ್ಯ ಮಹಾಪ್ರಭು ನಮಗೆ ಕೊಟ್ಟಿರೋದು ಈ ಹರೇ ಕೃಷ್ಣ ಮಂತ್ರದಿಂದ ನಮಗೆ ಭಗವಂತನ ದಿವ್ಯ ಸೇವೆಯಲ್ಲಿ ಆನಂದದ ಒಂದು ಅನುಭವ ಆಗುತ್ತೆ. ಸೊ ಆನಂದದ ಅನುಭವ ಆಗ್ತಾ 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 ನಮ್ಗೆ ಈ ಭೌತಿಕ ವಸ್ತುಗಳಿಂದ ಆಟೋಮ್ಯಾಟಿಕ್ ಆಗಿ ನಮ್ಗೆ ವಿರಕ್ತಿ ಬರುತ್ತೆ. ಪರಂ ದೃಷ್ಟ ನಿವರ್ತನೆ ಉನ್ನತ ಆನಂದವನ್ನು ಅನುಭವಿಸಿದಾಗ ಕೆಳದ ಮಟ್ಟದ ಆನಂದವನ್ನು ಬಿಡ್ಬೋದು. ಸೊ ಭಕ್ತಿ ಸೇವೆಯಲ್ಲಿ ಉನ್ನತ ಆನಂದ ಇದೆ. ಸೊ ಅದಕ್ಕೆ ನಮಗೆ ಇವಾಗ ನಾವು ಮಾಡ್ಬೇಕು, ನಾವು ತಪಸ್ಸೆ, ನಾವು ಅಭ್ಯಾಸ ಮಾಡ್ಬೇಕು, ಭಕ್ತಿಯುತ ಸೇವೆಯಲ್ಲಿ ಮಾಡ್ಬೇಕು. ಆನಂದಾಂಬುದಿ ವರ್ಧನಂ. ಸೊ ಚೈತನ್ಯ ಮಹಾಪ್ರಭು ಹೇಳೋದು, ಇದರಲ್ಲಿ ಭಗವಂತ ನಾಮದಲ್ಲಿ ಆನಂದ ಹೆಚ್ಚು 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 ಅಂತೆ. ಸೊ ಪ್ರತಿ ದಿವಸ ನಾವು ಭಕ್ತಿ ನಾವು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ರೆ ನಮಗೆ ಪ್ರತಿ ದಿವಸ ಇನ್ನ ನಮಗೆ ಹೆಚ್ಚು ಭಗವಂತನ ಸೇವೆ ಮಾಡಕ್ಕೆ ಇನ್ನ ಒಂದು ಇದು ಸಿಗ್ಬೇಕು, ಉತ್ಸಾಹ ಸಿಗ್ಬೇಕು. ಮತ್ತೆ ನಮ್ಗೆ ಭೌತಿಕ ಇದರಿಂದ ಇದಾಗ್ಬೇಕು, ಆಟೋಮ್ಯಾಟಿಕ್ ನಮ್ಗೆ ವಿರಕ್ತಿ ಇರ್ಬೇಕು. ಆ ವಿರಕ್ತಿ ಇಲ್ಲ ಅಂದ್ರೆ ಏನೋ ಹೆಚ್ಚು ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಎಕ್ಸ್ಪೆರಿಮೆಂಟ್ ಮಾಡುವಾಗ ಯಾವ್ದಾದ್ರು ತಯಾರಿ ಮಾಡುವಾಗ ಆಹಾರ ನೀವು ತಯಾರಿ ಮಾಡ್ತೀರಾ, ತಯಾರಿ ಮಾಡುವಾಗ ಎಲ್ಲ ಕರೆಕ್ಟ್ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ. ಅದು ಗುಲಾಬ್ ಜಾಮೂನ್ ಆಗಿದೆಯೋ ಇಲ್ಲ ರಸಗುಲ್ಲ ಆಗಿದೆಯೋ ಕರೆಕ್ಟಾಗಿ ಬರ್ಬೇಕು. ಅದು ರಸಗುಲ್ಲ ಅದು ಬರ್ಲಿಲ್ಲ ಅಂದ್ರೆ ಏನೋ ಮಿಸ್ಟೇಕ್ ಇದೆ, ಯಾವುದೋ ಒಂದು ಐಟಮ್ ಕಡಿಮೆ ಹಾಕಿದೀವಿ, ಒಂದು ಸಕ್ಕರೆ ಕಡಿಮೆ ಹಾಕಿದೀವೋ, ಇಲ್ಲ ಅಂದ್ರೆ ಅಲ್ಲಿ ಇನ್ನೊಂದು ಅದು ಸರಿಯಾಗಿ ನಾವು ಹಾಲು ಇದು ಮಾಡಿದ್ದು ಸರಿಯಾಗ್ಲಿಲ್ವೋ, ಏನೋ ಒಂದು ಇದಿದೆ. ಹಾಗೆ ಭಕ್ತಿ ಸೇವೆಯಲ್ಲಿ ಇದು ನಮಗೆ ಚೆಕಿಂಗ್ ಏನು ಅಂದ್ರೆ ನಾವು ವೈರಾಗ್ಯ, ಈ ವೈರಾಗ್ಯ ನಮ್ಮ ಭಾವನೆ ಬರಬೇಕು. ಮತ್ತೆ ಜೊತೆಗೆ ಕೃಷ್ಣನ ಸೇವೆಯಲ್ಲಿ ಆ ದಿವ್ಯ ಆನಂದ ಅನುಭವ ಆಗ್ಬೇಕು. ದಿವ್ಯ ಆನಂದ ಅನುಭವ ಆಗ್ತಾ ಇದೆ,
ಮತ್ತೆ ವೈರಾಗ್ಯ ಕೂಡ ಬರ್ತಾ ಇದೆ. ಇಲ್ಲಾಂದ್ರೆ ಹೇಳ್ತಾರಲ್ಲ ಈಗ ವೈರಾಗ್ಯ, ಎಷ್ಟೋ ಜನ ರಾಜಕೀಯ ವ್ಯಕ್ತಿಗಳು ಕೂಡ ವೈರಾಗ್ಯವನ್ನು ತೋರಿಸ್ತಾರೆ. ಅವರು ಏನಾದರೂ ಒಂದು ಇವಾಗ ಸ್ವತಂತ್ರ ಚಳುವಳಿ ಸಮಯದಲ್ಲಿ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕಾರಣಿಗಳು ಎಲ್ಲರೂ ಅವರು ಕೂಡ ಎಲ್ಲ ಎಷ್ಟೋ ತ್ಯಾಗ ಮಾಡಿದ್ರು. ಅದು ಕೂಡ ತ್ಯಾಗನೇ. ಆದ್ರೆ ಆ ತ್ಯಾಗ ಏನ್ ಹೇಳೋದು, ಆ ತ್ಯಾಗ ಸ್ವಲ್ಪ ಸಮಯ ಇರುತ್ತೆ ಆ ತ್ಯಾಗ. ಮತ್ತೆ ನೀವು ನೋಡಿ ಅವರ ವೈಯಕ್ತಿಕ ಜೀವನಗಳು ನೋಡಿ, ಯಾರು ಬೇಕಾದ್ರೂ ಈ ತರ ದೊಡ್ಡ ದೊಡ್ಡ ಆ ಯಾರೋ ಗಾಂಧೀಜಿ ಒಂದು ಶೇರ್ ಮಾಡ್ತಾ ಇದ್ರು ಅವರ ವೈಯಕ್ತಿಕ ಜೀವನದ ಬಗ್ಗೆ. ಸಿನಿವೆ ಇದೆಲ್ಲ ನಾವು ಓದೋದು ಒಂಥರ ಟೆಕ್ಸ್ಟ್ ಬುಕ್ ಅಲ್ಲಿ ಓದಿದ್ದು, ಅವ್ರು ತಿಳಿದಿದ್ದು ಒಂದ್ ಬಗ್ಗೆ, ಆದ್ರೆ ನೆಕ್ಸ್ಟ್ ಇರೋದು ಒಂದು ರೀತಿ. ಪ್ರಭುಪಾದರು ಇವ್ರ ಬಗ್ಗೆ ಹೇಳ್ತಾರೆ. ಯಾರು ಹೇಳ್ತಾರೆ? ಒಬ್ರು ಸಿ.ಆರ್. ದಾಸ್ ಅವ್ರು ಹೇಳ್ತಾರೆ. ಒಬ್ಬ ದೊಡ್ಡ ಲಾಯರ್, ಆ ಸಮಯದಲ್ಲಿ ಸ್ವಾತಂತ್ರ್ಯ ಚಳವಳಿ ಸಮಯದಲ್ಲಿ ಕಲ್ಕತ್ತಾದಲ್ಲಿ ಲೀಡರ್, ಕಾಂಗ್ರೆಸ್ ಲೀಡರ್. ಸೊ ಹಾಗೆ ಅವರೆಲ್ಲ ಬಿಟ್ಬಿಟ್ರು. ಒಂದ್ ಹೇಳ್ತಾರೆ ಅವರು ಕೋರ್ಟ್ ಪ್ರಾಕ್ಟೀಸ್ ಕೂಡ ಬಿಟ್ಬಿಟ್ರು. ಅವ್ರಿಗೆ ಆ ಸಮಯದಲ್ಲೇ 100 ವರ್ಷಗಳ ಹಿಂದೆನೆ ಬ್ರಿಟಿಷ್ ಕಚೇರಿಗಳಲ್ಲಿ ಅವ್ರಿಗೆ 50,000 ರೂಪಾಯಿ ಅಷ್ಟು ವರಮಾನ. ಈಗಲ್ಲ, 100 ವರ್ಷಗಳ ಹಿಂದೆ ಪ್ರಭುಪಾದ ಹತ್ರ ಹೇಳ್ತಾರೆ. ಅಷ್ಟು ಶ್ರೀಮಂತರು. ಯಾಕಂದ್ರೆ ಲಾಯರ್ ಫೀಸ್ ನೋಡ್ತೀವಿ ನಾವು, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲ ಹೋದಾಗ ಅವ್ರ ಲಾಯರ್ ಫೀಸು ಒಂದು ಕ್ಷಣಕ್ಕೆ, ಒಂದು ಗಂಟೆಗೆ ಅವ್ರು ಎಷ್ಟೋ ಇರುತ್ತೆ, ಚಾರ್ಜಸ್ ಇರುತ್ತೆ ಈ ತರ. ಸೊ ಹಾಗೆ ಇರೋರು ಆದ್ರೆ ಅವರೇನು, ಅವರು ಸ್ವಾತಂತ್ರ್ಯ ಆಂದೋಲನದಲ್ಲಿದ್ದರಿಂದ ಅಲ್ಲಿ ಡಿಸಿಷನ್ ಆಯ್ತು. ಪಾಶ್ಚಾತ್ಯದ ಸರ್ಕಾರ, ಬ್ರಿಟಿಷ್ ಸರ್ಕಾರದ ನಮಗೇನು ಕನೆಕ್ಷನ್ ಇಲ್ಲ, ಅವ್ರದೆಲ್ಲವೂ ಕೂಡ ನಾವು ಬಿಟ್ಬಿಡ್ಬೇಕು, ಸತ್ಯಾಗ್ರಹ ಅವ್ರದೆಲ್ಲ ತ್ಯಜಿಸ್ಬಿಡ್ಬೇಕು ಅಂತ. ಸೊ ಹಾಗೆ ಇವರು ಅಲ್ಲಿ ಅವ್ರ ಕೆಲಸ ಕೂಡ ಬಿಟ್ಬಿಟ್ರು. ಸೊ ಹೇಳ್ತಾರೆ, ಅವರು ಬಿಟ್ಮೇಲೆ ಅವ್ರಿಗೆ ಇರ್ಲಿಕ್ಕಾಗ್ಲಿಲ್ಲ ಅಂದ್ರೆ ಶ್ರೀಮಂತ ಅಂದ್ರೆ 50,000 ಪ್ರತಿ ದಿವಸ ಅವರ ಪ್ರತಿ ತಿಂಗಳು ಅವರು ಇದು ಅಂದ್ರೆ ಅವ್ರಿಗೆ ಆತರ ಲೈಫ್, ಅವ್ರಿಗೆ ಆತರ ಹಿಂಗೆ ಹೇಗಿರ್ತಾರೆ ಶ್ರೀಮಂತರು ಅಂದ್ರೆ ಹೇಗಿರ್ತಾರೆ. ಅವ್ರು ಎಲ್ಲಿಂದ ಎಲ್ಲೋದ್ರು ಅವ್ರಿಗೆ ನೋಡ್ತಾರೆ, ಫ್ಲೈಟ್ ಟಿಕೆಟ್ ನೋಡ್ತಾರೆ, ಅದು ಲೆಕ್ಕ ಮಾಡೋದಿಲ್ಲ ಅವರು. ಅಯ್ಯೋ ನಾವೇನಾದ್ರು ಲೆಕ್ಕ ಮಾಡ್ತೀವಿ, ಫ್ಲೈಟ್ ಟಿಕೆಟ್ ಇದ್ರು ಅದು ಯಾವ ಚೀಪ್ ಟಿಕೆಟ್ ಆಗುತ್ತೆ, ಎಲ್ಲಿಂದ ಹೋದ್ರೆ ಚೀಪ್ ಆಗ್ಬೋದು, ಯಾವ ಸಮಯಕ್ಕೆ ಹೋದ್ರೆ ಚೀಪ್ ಆಗ್ಬೋದು. ಅವ್ರು ಶ್ರೀಮಂತರನ್ನೇ ನೋಡಬೇಕಾಗಿಲ್ಲ. ಎನಿ ಟೈಮ್ ಎಲ್ಲಿಂದ ಆಗುದು ಅವರು ಬುಕ್ ಮಾಡಿ, ಅದು 50,000 ಆದ್ರೆ 1,00,000 ಆಗ್ಲಿ 2,00,000 ಆಗ್ಲಿ ಅವ್ರಿಗೆ ಚಿಂತೆ ಇಲ್ಲ. ಇವಾಗ ಕೆಲವು ಕೇಳಿದ್ವಿ ನಾವು, ಇಂಡಿಗೋ ಎಲ್ಲ ಈ ತರ ಏನೋ ಆದ್ಮೇಲೆ ಜನರಿಗೆ ಎಷ್ಟು ಕಷ್ಟ ಆಯ್ತು. ಆದ್ರೆ ಶ್ರೀಮಂತರಿಗೆ ಏನು ಕಷ್ಟ ಇಲ್ಲ. ಶ್ರೀಮಂತರವರು ಇದಿಲ್ಲ ಅಂದ್ರೆ ಇನ್ನೊಂದು ಫ್ಲೈಟ್ ಇನ್ನೊಂದು ಬುಕ್ ಮಾಡ್ತಾರೆ, ಹಣ ಆಗಿದೆ. ಸೊ ಈ ರೀತಿಯ ಒಂದು ಹೈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅವರು ಇದಾಗ್ಬಿಟ್ಟಿದ್ದಾರೆ. ಸೊ ಈ ತರ ವ್ಯಕ್ತಿ ಅವರು ಸಿ.ಆರ್. ದಾಸ್, ಈ ತರ ವ್ಯಕ್ತಿ. ಆಮೇಲೆ ಹೇಳ್ತಾರೆ, ಅವ್ರು ಸ್ವಲ್ಪ ಇನ್ನೊಂದು ಒಂಥರ ಸ್ವಭಾವ ಕೂಡ ಇತ್ತು. ಯಾರಾದ್ರೂ ಬಂದು ಕೇಳಿದ್ರೆ ಈ ತರ ಸಹಾಯ ಬೇಕು, ನಮ್ ಕಷ್ಟ ಇದೆ ಅಂತ ಹೇಳಿದ್ರೆ ಅವ್ರಲ್ಲಿ ಏನಿದೆ ಕೊಟ್ಬಿಡ್ತಾ ಇದ್ರು. ಹಾಗೆ ಹಣ ಇತ್ತು, ಮೊದಲು ಹಣ ಇತ್ತು, ಕೊಡ್ತಾ ಇದ್ರು. ಈಗ ಹಣ ಇಲ್ಲ. ಈಗ ಅದಕ್ಕೆ ಕಾಂಗ್ರೆಸ್ ಅವರೇ ಅವ್ರಿಗೆ 500 ರೂಪಾಯಿ ಕೊಡ್ತಾ ಇದ್ರು ತಿಂಗಳಿಗೆ. ಪಾರ್ಟಿಯಿಂದಾನೆ, ಎಷ್ಟು ದೊಡ್ಡ ಶ್ರೀಮಂತ, ಅದು ಪಾರ್ಟಿಯಿಂದಾನೆ ನಿಮ್ ಮೇಂಟೆನೆನ್ಸ್ ಅಂತ ಕೊಡ್ತಾ ಇದ್ದಾರೆ. ಆದ್ರೆ ಹೇಳ್ತಾರೆ, ಯಾರ ಈ ತರ ಬಂದ್ರೆ, ಕಷ್ಟದಲ್ಲಿ ಬಂದ್ರೆ ಅದನ್ನ ತೆಗೆದು ಕೊಟ್ಬಿಡ್ತಾ ಇದ್ರು. ಮತ್ತೆ ಅವ್ರಿಗೆ ಇಲ್ಲ. ಸೊ ಹೀಗೆ ಪ್ರಭುಪಾದರು ಹೇಳ್ತಾರೆ, ಆತರ ಬೇಸರದಲ್ಲಿ, ಅಷ್ಟು ಒಂದು ಇದರಲ್ಲಿ ಆ ವ್ಯಕ್ತಿ, ಶ್ರೀಮಂತ ವ್ಯಕ್ತಿ, ಅವ್ರಿಗೆ ಈ ತರ ಹಣ ಇಲ್ಲ, ಈಗ ಏನು ನನಗೆ ಒಂದು ಇದಿಲ್ಲ, ಹಾಗೆ ಅವರು 1 ವರ್ಷದಲ್ಲೇ ಅವ್ರು ಸತ್ಬಿಟ್ರು. ಇನ್ನೇನಿಲ್ಲ, ಸತ್ತದ ಕಾರಣ ಏನು ಅಂದ್ರೆ ಆ ಮನಸ್ಸು ಏನ್ ಮಾಡ್ಲಿ, ಹೇಗಿರ್ಲಿ ಸಂದಾಶೋಚತ್ ಇಲ್ಲೇ. ಆದ್ರೆ ಇವರು ಆಗಲ್ಲ, ಯಾರು ಮಹಾರಾಜರು ಉತ್ಕಲ ಹಾಗೆ ಆತರ ಇಲ್ಲ. ಇವರು ಸಹಜವಾಗಿ ಇವರು ಬೇಡ, ತಂದೆದು ಇದು ನನಗೆ ಬೇಡ, ತಂದೆದು ಎಲ್ಲ ಇದೆ, ಎಲ್ಲರೂ ಕೂಡ ಇವರ ಕೆಳಗೆ ಎಲ್ಲ ಏನು ಇದಿಲ್ಲ. ಇವಾಗಿನ ತರ ಅಲ್ಲಿ ಏನ್ ಮಾಡುತ್ತೆ, ಆ ಕಂಟ್ರಿ ಏನ್ ಮಾಡುತ್ತೆ, ಚೈನಾ ಏನ್ ಮಾಡುತ್ತೆ, ರಷ್ಯಾ ಏನ್ ಮಾಡುತ್ತೆ. ಇವಾಗ ಅಮೆರಿಕ ಪ್ರಧಾನಿ ಇದ್ರು, ಅವ್ರಿಗೆ ಅಧ್ಯಕ್ಷರು, ಅವ್ರಿಗೆ ಭಯ. ಅವ್ರಿಗೆ ಏನ್ ಚೈನಾ ಏನ್ ಮಾಡುತ್ತೆ, ನೆಕ್ಸ್ಟ್ ಭಾರತ ಏನ್ ಮಾಡುತ್ತೆ, ಇವ್ರು ಅಲ್ಲಿ ಏನ್ ಮಾಡ್ತಾರೆ, ಇರಾನ್ ಏನ್ ಮಾಡ್ತಾ ಇದಾರೆ, ಅಲ್ಲಿ ಲಿಬಿಯಾ ಏನ್ ಮಾಡ್ತಾರೆ, ಅವ್ರಿಗೆ ಭಯ. ಅವ್ರಿಗೆ ಅವರೇ ಅಮೆರಿಕನ್ ಇವರೆಲ್ಲ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದಾರೆ. ಅದು ಯಾವಾಗ ಅದು ತಪ್ಪೋಗ್ಬಿಡುತ್ತೆ ಅವ್ರಿಗೆ ಇದಾಗುತ್ತೆ. ಅದಕ್ಕೆ ಅವರು ಅಲ್ಲಿ ಹೇಗೆ ಸಂಚಾಕಿ, ಅಲ್ಲಿ ಒಂದು ಪೊಲಿಟಿಕ್ಸ್ ಅಲ್ಲಿ ಎಂಟರ್ ಆಗಿ, ಅಲ್ಲಿ ಹೇಗೆ ಅವ್ರನ್ನ ಇದು ಮಾಡೋದು ಇದೇ ಅವರು ಈ ಅಧಿಕಾರಿಗಳು ಇವತ್ತಿನ ಇದು. ಆದ್ರೆ ಈ ರೀತಿಯ ಇದು ಅಧಿಕಾರ ಅಲ್ಲ. ಹಿಂದೆ ಉತ್ಕಲ ಅಂದ್ರೆ ಧ್ರುವ ಮಹಾರಾಜ ಅಂದ್ರೆ ಇಲ್ಲ, ಅವ್ರಿಗೆ ಆ ರಾಜರು ಹೇಗಿರ್ತಾ ಇದ್ರು ಅಂದ್ರೆ ಅವರ ಶಕ್ತಿ ಹೇಗಿರ್ತಾ ಇತ್ತು, ಅವರ ಪ್ರಭಾವ ಹೇಗಿರ್ತಾ ಇತ್ತು, ಮತ್ತೆ ಅವರ ಒಂದು ಇದರಿಂದ ಎಲ್ಲ ಅವರ ಅನುಯಾಯಿಗಳು, ಅವರ ಪ್ರಜೆಗಳು ಅವರನ್ನ ಸಂಪೂರ್ಣವಾಗಿ ಅವ್ರನ್ನ ಸ್ವೀಕರಿಸ್ತಾರೆ. ಈಗ ಅಂದ್ರೆ ನಾವು ಫೋರ್ಸ್ ಮಾಡಿ, ಇವ್ರಿಗೆ ಯಾರು ಅಧ್ಯಕ್ಷರು ಯಾರಿದಾದ್ರು ಕೂಡ ಎಷ್ಟು ಬಾಡಿ ಗಾರ್ಡ್ ಬೇಕು, ಎಷ್ಟು ಇದು ಬೇಕು ಅವ್ರಿಗೆ, ಝೆಡ್ ಸೆಕ್ಯೂರಿಟಿ ಬೇಕು, VIP ಸೆಕ್ಯೂರಿಟಿ ಎಷ್ಟು ಬೇಕು. ಇಲ್ಲಾಂದ್ರೆ ಇದ್ದಾರೆ ಶತ್ರುಗಳಿದ್ದಾರೆ, ಅವ್ರನ್ನ ಶೂಟ್ ಮಾಡ್ಬಿಡ್ತಾರೆ. ಸೊ ಅದಕ್ಕೆ ಎಷ್ಟು ಖರ್ಚು, ಇದೆಲ್ಲ ಏನ್ ಮಾಡೋದೈತೆ. ಇದು ಕಲಿಯುಗದ ಇದು ಸ್ಥಿತಿ. ಇದು ಇವರು ಸತ್ಯಯುಗದಲ್ಲಿ ಇವರು ಆ ಸ್ಥಿತಿಯಲ್ಲಿ ಎಲ್ಲರೂ ಕೂಡ ಭಕ್ತರೇ. ಅದರಲ್ಲಿ ಇವರು ಮಹಾರಾಜರಾಗಿ ಇವರು ಇರೋ ಸ್ಥಿತಿ. ಆದ್ರೆ ಇವರು ಬೇಡ, ನನಗೆ ಇಲ್ಲ, ಅವ್ರಿಗೆ ಅದ್ರ ಆಸಕ್ತಿ ಇಲ್ಲ. ಯಾಕಂದ್ರೆ ಅವ್ರಿಗೆ ದಿವ್ಯ ಆನಂದ ಅನುಭವ ಇದೆ. ಅದು ಅನುಭವ ಆದಾಗ್ಲೇ
ಈ ರೀತಿಯ ಭೌತಿಕ ಆನಂದ ಬಿಡೋಕ್ಕೆ ಸಾಧ್ಯ. ಇಲ್ಲಾಂದ್ರೆ ಕಷ್ಟ, ಬಹಳ ಅದು ಅಸಾಧ್ಯ, ಕಷ್ಟವಿಲ್ಲ ಅಸಾಧ್ಯನೇ ಅಂತ ಹೇಳ್ಬೇಕು. ಸೊ ಪ್ರಭುಪಾದರು ಹೇಳ್ತಾರೆ, ಈಗಲೂ ಕೂಡ ಇತ್ತೀಚೆಗೆ ನಾವು ನಮ್ಮ ಆಚಾರ್ಯರು ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಇವರು ಕೂಡ ಅದೇ ರೀತಿ, ಇವರು ಕೂಡ ತುಂಬಾ ಶ್ರೀಮಂತರು ಅಂದ್ರೆ 500 ವರ್ಷಗಳಲ್ಲಿ ಭಾರತ ಅಷ್ಟು ಶ್ರೀಮಂತ ದೇಶ. ಬಂಗಾಲದ ರಾಜರ ಮಂತ್ರಿಗಳು ಇವರು, ಹಣಕಾಸು ಮಂತ್ರಿ, ಪ್ರಧಾನಮಂತ್ರಿ. ಇವ್ರೇನ್ ಮಾಡಿದ್ರು, ಬಿಟ್ಬಿಟ್ರು. ತ್ಯಕ್ವಾ ಪೂರ್ಣಂ ಅಶೇಷ ಮಂಡಲಪತಿಂ ಕ್ಷಣಂ ಸದಾ ತುಚ್ಛವತ್ ಅಂದ್ರೆ ತುಚ್ಛ, ಅದೇನು ಪ್ರಯೋಜನ ಇಲ್ಲ. ಈ ರೀತಿಯ ಒಂದು ಶ್ರೀಮಂತಿಕೆ, ಈ ರೀತಿಯ ಒಂದು ದೊಡ್ಡ ದೊಡ್ಡ ಜನರ ಸಂಪರ್ಕ, ಈ ರೀತಿ ಇಂದ್ರಿಯ ಸುಖವನ್ನು ಪಡೆಯುವ ಒಂದು ಸ್ಥಾನ, ಇದೆಲ್ಲವೂ ಕೂಡ ತುಚ್ಛವಾದದ್ದು. ಇದೆಲ್ಲ ಕೂಡ ಏನಕ್ಕೂ ಕೂಡ ಪ್ರಯೋಜನ ಇಲ್ಲ ಇದಕ್ಕೆ, ಎಲ್ಲ ಇದೆಲ್ಲ ಅಂತ ಅವರು ಬಿಟ್ಬಿಟ್ರೆ. ಆದ್ರೆ ಮತ್ತೆ ಏನ್ ಮಾಡಿದ್ರು ಅವರು, ತಕ್ವಾ ತೂರ್ಣಮ ಶೇಷ ಮಂಡಲಪತಿ ಸದಾ ತುಚ್ಛ ಭೂತ್ವಾ ದೀನ ಗಣೇಶಕ್ಕೂ. ಸೊ ಹೇಳ್ತಾರೆ ಅವರು, ಚೈತನ್ಯ ಮಹಾಪ್ರಭು ಅವ್ರಿಗೆ ದೊಡ್ಡ ಕರ್ತವ್ಯ ಕೊಡ್ತಾರೆ, ನೀವು ಹೋಗಿ ಈ ಗ್ರಂಥಗಳನ್ನ ರಚಿಸಿ, ಈ ನಾನೇನ್ ಹೇಳಿದ್ದು ಬೋಧನೆಗಳು ಇದನ್ನು ಶಾಸ್ತ್ರೋಕ್ತವಾಗಿ ಸ್ಥಾಪಿಸಿ. ಸೊ ಆ ಆಜ್ಞೆಯನ್ನು ಪೂರೈಕೆ ಮಾಡ್ಲಿಕ್ಕೆ ಅವರು ವೃಂದಾವನಕ್ಕೆ ಹೋಗಿ ಗ್ರಂಥಗಳನ್ನ ಬರೆಯೋದು, ಮತ್ತೆ ಇದರಲ್ಲಿ ಗ್ರಂಥಗಳ ವೇದಗ ಇದನ್ನು ಸ್ಟಡಿ ಮಾಡೋದು, ಜೊತೆಗೆ ಭಗವಂತ ನಾಮವನ್ನು ಅವರು ಅವರು ನಮ್ಮ ರೀತಿಯಲ್ಲ. ರೂಪ ಗೋಸ್ವಾಮಿ ಹೇಳೋದು, ನನಗೆ 1 ನಾಲಿಗೆ 2 ಕಿವಿ ಸಾಕಾಗೋದು, ನನಗೆ ಈ ನಾಮ ಹೇಳಕ್ಕೆ ನನಗೆ ಭಗವಂತನ ನೀನು ಲಕ್ಷ ನಾಲಿಗೆಗಳು, ಲಕ್ಷ ಕೋಟಿ ಕಿವಿಗಳು ಕೊಟ್ರೆ ಆಗ ನಿನ್ನ ನಾಮವನ್ನು ಹೇಳ್ಬೋದು. ಆಕ್ಚುಲಿ ಹರೇ ಕೃಷ್ಣ ಮಂತ್ರಕ್ಕೆ ಅಷ್ಟು ಇದಿದೆ, ಯಾಕಂದ್ರೆ ಭಗವಂತನೇ ಸಾಕ್ಷಾತ್. ಸೊ ಆ ಆನಂದವನ್ನು ಅವ್ರು ಸವಿತಾ ಇದ್ರು. ಸೊ ಅದರಿಂದ ಅವ್ರಿಗೆ ಗೋಪಿ ಭಾವದಲ್ಲಿ ಇರ್ತಾ ಇದ್ರು ಅವರು ಅಂತ ಹೇಳ್ತಾರೆ. ಗೋಪಿಕೆಯರು ಹೇಗೆ ಕೃಷ್ಣನು ವೃಂದಾವನ ಬಿಟ್ಟು ಹೋದ್ಮೇಲೆ ಮತ್ತೆ ಬರ್ಲಿಲ್ಲ ಕೃಷ್ಣ ಮಥುರೆಗೆ ಹೋದ, ಮತ್ತೆ ಕೃಷ್ಣ ಅಲ್ಲಿಂದ ದ್ವಾರಕೆಗೆ ಹೋದ. ಆದ್ರೆ ರಾಧಾರಾಣಿ ಗೋಪಿಕೆಯರು ಅವರು ಸದಾ ಕೃಷ್ಣನ ಭಾವದ, ಕೃಷ್ಣನ ಚಿಂತನೆಯಲ್ಲಿ ಗೋಪಿ ಭಾವ, ವಿರಹ ಭಾವದಲ್ಲಿ. ಸೊ ಅದೇ ರೀತಿಯಲ್ಲಿ ಅದನ್ನು ಇವರು ಆ ಅತಿ ಉನ್ನತವಾದ ಆನಂದವನ್ನು ಈ ಗೋಸ್ವಾಮಿಯರು ಅನುಭವಿಸ್ತಾ ಇದ್ರು. ಸೊ ಹಾಗೆ ಅದೇ ರೀತಿ ಈ ವ್ಯಕ್ತಿ ಕೂಡ ಇಲ್ಲಿ ಉತ್ಕಲ ಹೇಳ್ತಾ ಇರೋದು ಈ ರೀತಿ ಆ ದಿವ್ಯ ಆನಂದದಲ್ಲಿ ಇರೋದ್ರಿಂದ ಅವರು ಜನರು ನೆಕ್ಸ್ಟ್ ಶ್ಲೋಕ ಬರುತ್ತೆ. ಅವರು ಹೇಗೆ ಅಂದ್ರೆ ಅವರು ಹುಚ್ಚರು ಅನ್ಕೊಳ್ಬೋದು, ಯಾರಾದ್ರು ಅವ್ರನ್ನ ಕುರುಡ ಅನ್ಕೊಳ್ಬೋದು, ಇನ್ನು ಮೂಗ ಅನ್ಕೊಳ್ಬೋದು, ಯಾರಾದ್ರೂ ಆತರ ದಡ್ಡ ಅನ್ಕೊಳ್ಬೋದು. ಸೊ ಆ ರೀತಿ ಅವರ ಇತ್ತು, ಅವ್ರಿಗೇನು ಅವ್ರಿಗಿದೆ ಇಲ್ಲ, ಅವರು ಸಮಾಧಿ ಕೃಷ್ಣ ಇದರಲ್ಲಿ ಅವರು. ಸೊ ನೆಕ್ಸ್ಟ್ ಶ್ಲೋಕ ಕೂಡ ಮುಗಿಸ್ಬಿಡ್ಬೋದು ನಾವು. ಹರೇ ಕೃಷ್ಣ ಪ್ರಭುಜಿ, ಚಂದ್ರಿಕಾ ಮಾತಾಜಿ ಇದ್ದಾರೆ. ಅಲ್ಲ, ಒಂದು ನಿಮಿಷ ಮಾತಾಜಿ. ಸೊ ಇವ್ರದ್ದು ನೆಕ್ಸ್ಟ್ ಶ್ಲೋಕ ಕೂಡ ಮುಗಿಸ್ಬೇಡ ಇವತ್ತೆ. ಮತ್ವಾ ತಂ ಜಡಂ ಉನ್ಮತ್ತಂ ಕುಲವೃದ್ಧ ಸಮಂತ್ರಿಣಃ. ಓಕೆ, ಇದಲ್ಲ ಸಾರಿ, 10ನೇದಲ್ಲ. ಓಕೆ. ಜಡಾಂಧ ಬದಿರೋನ್ಮತ್ತಂ ಮೂಕಂ ಆಕೃತಿ ತನ್ಮತಿ ಲಕ್ಷಿತಾ ಪತಿ ಬಾಲಾನಾಂ ಪ್ರಶಾಂತಾರ್ಚಿರ ಚಿರಿವಾನಲಹ. ಇಲ್ಲಿ ಹೇಳ್ತಾರೆ, ಉತ್ಕಲನು ಒಬ್ಬ ಜಡನ ಹಾಗೆ, ದಡ್ಡನ ಹಾಗೆ, ಕುರುಡನು, ಮೂಗನು, ಕುಚ್ಚನು ಆಗಿರುವ ಹಾಗೆ ವಾಸ್ತವವಾಗಿ ಆಗಿರದಿದ್ದರೂ ತೋರಿಸಿಕೊಳ್ಳುತ್ತಿದ್ದರು. ಅವನು ಬೂದಿ ಮುಸುಕಿದ ಕೆಂಡವು ತನ್ನ ಕೆನ್ನಾಲಗೆಗಳನ್ನು ತೋರ್ಪಡಿಸಿಕೊಳ್ಳದೆ ಇರುವ ಹಾಗೆ ಇದ್ದನು. ಭಾವಾರ್ಥ ಇದ್ರದ್ದು, ಲೌಕಿಕರಾದ ವ್ಯಕ್ತಿಗಳು ಸೃಷ್ಟಿಸುವ ವಿರೋಧ, ಕ್ಲೇಶ ಮತ್ತು ಅಹಿತ ಪರಿಸ್ಥಿತಿಗಳನ್ನು ನಿವಾರಿಸಿಕೊಳ್ಳುವ ಸಲುವಾಗಿ ಜಡಭರತ ಅಥವಾ ಉತ್ಕಲನತ ಮಹಾತ್ಮನು ಮೌನವಾಗಿದ್ದು ಬಿಡುತ್ತಾನೆ. ಅವಿವೇಕಿಯಾದವನು ಅಂತಹ ಮಹಾತ್ಮನು ಹುಚ್ಚರಂತೆ, ಕಿವುಡರಂತೆ, ಮೂಗರಂತೆ ಪರಿಗಣಿಸುತ್ತಾನೆ. ಪ್ರಸ್ತುತ ಭಕ್ತಿಯಲ್ಲಿ ಮುಂದುವರಿದವನು ಭಕ್ತರಲ್ಲದವರೊಡನೆ ಮಾತನಾಡುವುದನ್ನೇ ನಿವಾರಿಸುತ್ತಾನೆ. ಭಕ್ತರೊಂದಿಗೆ ಸ್ನೇಹದಿಂದ ಸಂಭಾಷಿಸುತ್ತಾನೆ. ಮುಗ್ಧರಾದವರೊಂದಿಗೆ ಅವರಿಗೆ ತಿಳಿವು ಕೊಡುವ ಸಲುವಾಗಿ ಮಾತನಾಡುತ್ತಾನೆ. ವಾಸ್ತವ ಉದ್ದೇಶಗಳಿಗಾಗಿ ಹೇಳುವುದಾದರೆ ಇಡೀ ಜಗತ್ತು ಭಕ್ತರಲ್ಲವರಿಂದಲೇ ತುಂಬಿಕೊಂಡಿದೆ. ಆದ್ದರಿಂದ ಅತ್ಯಂತ ಪ್ರಗತಿ ಸಾಧಿಸಿದ ಒಂದು ಬಗೆಯ ಭಕ್ತರನ್ನು ಭಜನಾನಂದಿ ಎಂದು ಕರೆಯಲಾಗುತ್ತದೆ. ಗೋಷ್ಠಾನಂದಿಗಳಾದವರು ಭಕ್ತರ ಸಂಖ್ಯೆಯನ್ನು ಹೆಚ್ಚಿಸುವ ಸಲುವಾಗಿ ಉಪದೇಶ ಮಾಡುತ್ತಿರುತ್ತಾರೆ. ಅಂತಹ ಬೋಧಕರು ಕೂಡ ಆಧ್ಯಾತ್ಮಿಕ ಜೀವನದ ಬಗ್ಗೆ ವಿರೋಧವಿರುವ ಹಿತವನ್ನು ನಿವಾರಿಸುತ್ತಾರೆ. ಓಕೆ, ಸೊ ಹೀಗೆ ಇವರ ನೆಕ್ಸ್ಟ್ ಇವರು ತಗೊಳ್ಳೋದಿಲ್ಲ, ಇವರು ತಗೊಳ್ಳೋದ್ರಿಂದ ನೆಕ್ಸ್ಟ್ ಅವ್ರನ್ನ ಆಯ್ಕೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಭಾವಾರ್ಥದಲ್ಲಿ ಹೇಳ್ತಾ ಇದ್ದು, ಈ ರೀತಿ ಪ್ರತಿಯೊಬ್ಬರು ನಾವು ನಮ್ಮ ಕರ್ಮದ ಇದರಲ್ಲಿ ಬಂಧನದಲ್ಲಿ ಇದ್ದೇವೆ. ಆ ಕರ್ಮ ಬಂಧನದಲ್ಲಿದ್ದು ಅದು ಎಷ್ಟು ಜನ್ಮದ್ದು, ಅದು ಹೇಗೆ ಏನ್ ಬರುತ್ತೆ ಗೊತ್ತಿಲ್ಲ ನಮ್ಗೆ. ಆದ್ರೆ ಅದಕ್ಕೆ ಉಪಾಯ ಏನು ಅಂದ್ರೆ ಆ ದಿವ್ಯ ಜ್ಞಾನ ಸಿಗ್ಬೇಕು ನಮ್ಗೆ. ದಿವ್ಯ ಜ್ಞಾನ ಸಿಕ್ಕಿದ್ರೆ ಆ ದಿವ್ಯ ಜ್ಞಾನದಿಂದ ಇದು ನಮ್ಗೆ ಆ ಕರ್ಮದ ಎಲ್ಲ ಕರ್ಮಗಳು ಅದು ಭಸ್ಮ ಆಗ್ಬಿಡುತ್ತೆ.
ಆ ದಿವ್ಯ ಜ್ಞಾನ ಅಂದ್ರೆ ಕೃಷ್ಣ ಕೃಪೆಯಿಂದ ನಮಗೆ ಆ ಸದಾ ಆ ನೆನಪು, ಆ ಚಿಂತನೆ, ಆ ಸಾಕ್ಷಾತ್ಕಾರ. ಸೊ ನಾನು ಕೃಷ್ಣನ ನಿತ್ಯ ಸೇವಕ, ನಾನು ಕೃಷ್ಣನ ಆ ಅಂಶ. ಸೊ ಇದು ಹೇಳ್ತಾರೆ, ಇದಕ್ಕೆ ಪ್ರಯತ್ನ ನಮ್ದು. ಸೊ ಹರೇ ಕೃಷ್ಣ ಮಾತ್ರ ಜಪಿಸ್ತಾ ಇದ್ದೇವೆ ಅಂದ್ರೆ ಪ್ರಾರ್ಥನೆ ಕೃಷ್ಣನಿಗೆ. ಸೊ ನಮ್ಮನ್ನು ನಿಮ್ಮ ಸೇವೆಯಲ್ಲಿ ತೊಡಗಿಸಿ, ಸೊ ನಮ್ಮ ಈ ಕಲ್ಮಶಗಳನ್ನ ತೆಗಿರಿ. ತೆಗೆಯೋದ್ರಿಂದ ನಾವು ಆ ನೆಲೆಗೆ ಬರ್ಬೋದು, ಇದಕ್ಕೆ ಬರ್ಬೋದು. ಚೇತೋ ದರ್ಪಣ ಮಾರ್ಜನಂ ಭವಮಃ ದಾವಾಗ್ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧು ಜೀವನಂ ಆನಂದಾಂಬುದಿವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದಂ ಸರ್ವಾತ್ಮ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಸೊ ಇದು ಶ್ರೀ ಚೈತನ್ಯ ಮಹಾಪ್ರಭು ನಮಗೆ ನೇರವಾದ ಮಾರ್ಗ ಕೊಟ್ಟಿದ್ದಾರೆ, ಈ ಹರೇ ಕೃಷ್ಣ ಮಂತ್ರ. ಸೊ ಹರೇ ಕೃಷ್ಣ ಮಂತ್ರವನ್ನು ನಾವು ಆಶ್ರಯ ಪಡಿಬೇಕು, ನಾಮ ಅನ್ನು ಆಶ್ರಯ ಪಡಿಬೇಕು. ಸೊ ಇದರಿಂದ ನಮಗೆ ನಾಮದ ಕೃಪೆಯಿಂದ ನಮಗೆ ಆ ರೀತಿ ಸ್ವಲ್ಪ ಆಧ್ಯಾತ್ಮಿಕ ಸುಖ ನಮಗೆ ಪ್ರಾಪ್ತಿ ಆದಷ್ಟು ಭೌತಿಕ ಸುಖದ ನಮಗೆ ವೈರಾಗ್ಯ ಸಹಜವಾಗಿ ಬರುತ್ತೆ, ವಿರಕ್ತಿ ಬರುತ್ತೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು.